ಅದು 2025 ಜೂನ್ ಕೊನೆಯ ವಾರ. ಆ ಪ್ರೇಮಿ ತನ್ನ ಪ್ರೇಮಿಕಳ ಜೊತೆ ಸೀಕ್ರೆಟ್ ಆಗಿ ಭೇಟಿಯಾಗಲು ನರ್ಮದಾ ನದಿಯ ಬ್ರಿಡ್ಜ್ ಕೆಳಗಡೆ ಇರುವ ಪಿಲ್ಲರ್ಸ್ ಬಳಿ ಹೋಗೋಣ ಅಂತ ಇಬ್ಬರು ನಿರ್ಧಾರ ಮಾಡಿದ್ದಾರೆ. ಪಟ್ಟಣದಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿರುವ ಈ ನರ್ಮದಾ ನದಿ ಬ್ರಿಡ್ಜ್ ಬಳಿ ಬಂದಿದ್ದಾರೆ. ಆ ಸಮಯದಲ್ಲಿ ಆ ಬ್ರಿಡ್ಜ್ ಕೆಳಗಡೆ ಹಾದು ಹೋಗಲು ಯಾವುದೇ ತರಹದ ಅಡಚಣೆಗಳು ಇರಲಿಲ್ಲ. ಕಾರಣ ಆವಾಗ ಆ ನದಿಯ ನೀರು ಕೂಡ ಅಲ್ಲಿ ಹೆಚ್ಚಾಗಿ ಇರಲಿಲ್ಲ. ಆರಾಮವಾಗಿ ನೀವು ಕಾಲ್ನಡಿಗೆಯಲ್ಲೇ ಹೋಗ್ಬಿಟ್ಟು ಆಮೇಲೆ ಅಲ್ಲಿರುವ ಕೆಲವೊಂದು ಸ್ಟೆಪ್ ಗಳನ್ನ ಹತ್ತಿ ಆಮೇಲೆ ಆ ಪಿಲ್ಲರ್ಸ್ ಮೇಲೆ ಕುಳಿತು ನೀವು ಮಜಾ ಮಾಡಬಹುದಾಗಿತ್ತು. ಹೀಗಾಗಿ ಇಬ್ರು ಆರಾಮವಾಗಿ ಆ ಬ್ರಿಡ್ಜ್ ಕೆಳಗಡೆ ಇರುವ ಪಿಲ್ಲರ್ಸ್ ಬಳಿ ಹೋಗಿ ಮಾತನಾಡಿಕೊಂಡು ಹರಟೆ ಹೊಡ್ಕೊಂಡು ಕೂತ್ಕೊಂಡಿದ್ದಾರೆ. ಹೀಗೆ ಇಬ್ರು ಪ್ರೇಮಿಗಳು ಮಾತಿನಲ್ಲಿ ಮಗ್ನರಾಗಿದ್ದಾರೆ. ನಿಮ್ಗೂ ಗೊತ್ತು, ಒಂದು ವೇಳೆ ನೀವು ಕೂಡ ಏನಾದ್ರೂ ಲವ್ ಮಾಡಿದ್ರೆ ನಿಮ್ಮ ಹುಡುಗಿ ಜೊತೆ ಕೂತ್ಕೊಂಡ್ರೆ ಸಮಯ ಹೋಗಿದ್ದೇ ಗೊತ್ತಿಲ್ಲ, ಎಲ್ಲಿದ್ದೀವಿ ಏನ್ ಮಾಡ್ತಿದ್ದೀವಿ ಅನ್ನೋ ಕೂಡ ಮಾಹಿತಿ ಇರೋದಿಲ್ಲ, ಅಷ್ಟು ನೀವು ಮಗ್ನರಾಗಿರ್ತೀರಾ. ಹೀಗೆ ಸುಮಾರು 20 ರಿಂದ 30 ನಿಮಿಷಗಳ ಕಾಲ ಅಲ್ಲಿ ಹರಟೆ ಹೊಡೆದುಕೊಂಡು ಈ ಇಬ್ರು ಹುಡುಗ ಹುಡುಗಿ ಕೂತಿದ್ದಾರೆ. ಆದ್ರೆ ಆಮೇಲೆ ಆಗಿದ್ದು ನಿಜಕ್ಕೂ ಆ ಇಬ್ಬರು ಪ್ರೇಮಿಗಳನ್ನ ಬೆಚ್ಚಿ ಬೀಳಿಸಿತ್ತು. ಹೌದು, ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ಹೊತ್ತಿನ ನಂತರ ನದಿಯ ನೀರು ಜಾಸ್ತಿ ಆಗಿದೆ. ಆ ಹುಡುಗಿ ತನ್ನ ಹುಡುಗನಿಗೆ ಅದರ ಬಗ್ಗೆ ಹೇಳಿದ್ದಾಳೆ ಕೂಡ. ಆದ್ರೆ ಹುಡುಗರು ಗೊತ್ತಲ್ಲ, ಇನ್ನು ಸ್ವಲ್ಪ ಹೊತ್ತು ಕುಳಿತುಕೊಳ್ಳೋಣ, ಮತ್ತೆ ನೀನು ಸಿಗೋದೇ ಕಡಿಮೆ ಅಂತ ಹೇಳಿ ಅವಳನ್ನ ಸಮಜಾಯಿಸಿ ಅಲ್ಲೇ ಇಬ್ರು ಕೂತಿದ್ದಾರೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ನೀರು ಜಾಸ್ತಿಯಾಗಿ ಹೋಗಿದೆ. ಅವರು ಕುಳಿತಂತಹ ಜಾಗದಿಂದ ನದಿಯ ದಡಕ್ಕೆ ಹೋಗಲು ಸಾಧ್ಯವಾಗದಂತಹ ಪರಿಸ್ಥಿತಿ ಉಂಟಾಗಿದೆ. ಯಾಕಂದ್ರೆ ಯಾವುದೋ ಒಂದು ಪ್ರದೇಶದಲ್ಲಿ ಅತಿಯಾಗಿ ಮಳೆಯಾದ ಕಾರಣ ಆ ನದಿಯ ನೀರು ಅಲ್ಲಿಂದ ಹರಿದುಕೊಂಡು ಇಲ್ಲಿವರೆಗೂ ಬಂದು ಈಗ ದಡದಿಂದ ಆ ಪಿಲ್ಲರ್ಗೆ ಹೋಗುವಂತಹ ದಾರಿಯಲ್ಲಿ ನೀರು ತುಂಬಿಕೊಂಡ್ಬಿಟ್ಟಿದೆ. ಹೀಗಾಗಿ ಒಂದು ವೇಳೆ ಈಗ ಆ ಪಿಲ್ಲರ್ ನಿಂದ ನದಿಯ ದಡಕ್ಕೆ ಹೋಗಬೇಕು ಅಂದ್ರೆ ಕಾಲ್ನಡಿಗೆಯಲ್ಲಿ ಹೋಗಲು ಸಾಧ್ಯವಿಲ್ಲ. ಯಾಕಂದ್ರೆ ಪ್ರವಾಹದ ಪರಿಸ್ಥಿತಿ ಉಂಟಾಗಿ ಹೋಗಿತ್ತು. ಆಮೇಲೆ ಇಬ್ರು ಎದ್ದು ಅಲ್ಲಿಂದ ಸಹಾಯಕ್ಕಾಗಿ ಅಂಗಲಾಚಿಸಿದ್ದಾರೆ. ಆಮೇಲೆ ನದಿಯ ದಡದ ಮೇಲೆ ಜನರು ಕೂಡ ಸೇರಿಕೊಂಡಿದ್ದಾರೆ. ಇಬ್ಬರನ್ನು ನೋಡಿ ಎಲ್ಲರೂ ಗಾಬರಿಯಾಗಿದ್ದಾರೆ. ತಕ್ಷಣವೇ ಒಂದು ರೆಸ್ಕ್ಯೂ ಬೋಟ್ ಅನ್ನ ಕರೆಸಿ ಆ ಇಬ್ಬರು ಪ್ರೇಮಿಗಳನ್ನ ಅಲ್ಲಿಂದ ಬಚಾವ್ ಮಾಡಿದ್ದಾರೆ. ಇಷ್ಟು ದಿನ ಗುಟ್ಟು ಗುಟ್ಟಾಗಿ ಸೇರುತ್ತಿದ್ದ ಈ ಪ್ರೇಮಿಗಳು ಈ ಮೂಲಕ ಇಡೀ ಗುಜರಾತ್ ಅಲ್ಲದೆ ಭಾರತದಿಂದ ಇವರ ಗುಟ್ಟು ರಟ್ಟಾಗಿ ಹೋಗಿದೆ. ಏನೇ ಇರಲಿ ಹೇಗೆ ಇರಲಿ ಸೇಫ್ ಆಗಿ ದಡ ಸೇರಿದ್ದು ನಿಜಕ್ಕೂ ಒಂದು ಸಂತೋಷದ ವಿಷಯವೇ. ಪ್ರೀತಿ ಪ್ರೇಮ ಆಮೇಲೆ ಇರಲಿ. ಪ್ರೇಮಿಗಳೇ, ಈ ಒಂದು ಘಟನೆಯಿಂದ ನಾವು ತಿಳಿಯಬೇಕಾಗಿದ್ದು ತುಂಬಾನೇ ಇದೆ. ಗುಟ್ಟು ಗುಟ್ಟಾಗಿ ಪ್ರೇಮಿಗಳು ಸೇರೋದು ಸಹಜ. ಆದರೆ ಕೆಲವೊಂದು ದುರ್ಗಮ ಪ್ರದೇಶದಲ್ಲಿ ಹಾಗೂ ಡೇಂಜರಸ್ ಜಾಗಗಳಲ್ಲಿ ಹೋಗಿ ನಿಮ್ಮ ರಾಸಲೀಲೆಗಳನ್ನ ಆಡೋದನ್ನ ದಯವಿಟ್ಟು ಕಡಿಮೆ ಮಾಡಬೇಕೆನ್ನುವುದು ನಾವು ಹೇಳೋದು ಇಷ್ಟೇ. ಏನೇ ಮಾಡಿ ಹೇಗೆ ಮಾಡಿ ಇಂಥ ಜಾಗಗಳಲ್ಲಿ ಸ್ವಲ್ಪ ಸಾವಧಾನವಾಗಿ ಹೋಗಿ. ಅದರಲ್ಲೂ ಕೆಲವರು ಪಾಳು ಬಿದ್ದಂತಹ ಜಾಗಗಳಲ್ಲಿ ಹೋಗಿ ಹಲವಾರು ದುರ್ಘಟನೆಗಳು ಆದಂತಹ ಪರಿಸ್ಥಿತಿಯನ್ನು ನಾವು ಹಲವಾರು ಘಟನೆಗಳಲ್ಲಿ ಕೇಳಿದ್ದೇವೆ. ಆದಷ್ಟು ಇಂಥ ಜಾಗ ಹೋಗೋದನ್ನ ಅವಾಯ್ಡ್ ಮಾಡಿ ಒಳ್ಳೆಯ ಜಾಗಕ್ಕೆ ಹೋಗಿ ಒಳ್ಳೆಯ ಕೆಲಸ ಮಾಡಿ ಅಂತ ನಾವು ಕೂಡ ಈ ಮೂಲಕ ಹೇಳೋಕೆ ಇಷ್ಟಪಡ್ತಿದ್ದೀವಿ. ಈ ಒಂದು ಘಟನೆ ಬಗ್ಗೆ, ಈ ಒಂದು ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಲ್ಲಿಯವರೆಗೆ ಟೇಕ್ ಕೇರ್.